ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ತಾರಮ್ಮ ಮಂತ್ರನ ಚಾಂಟ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ತಾರಮ್ಮ ಯಾರು ಅಂತ ಕೇಳಿದರೆ ಬುದ್ಧಿಸಮ್ ಗಾಡೆಸ್. ಗ್ರೀನ್ ತಾರಮ್ಮ ಮಂತ್ರ ಸ್ಪೆಷಲಿ ವಿಶ್ ಫುಲ್ಫಿಲ್ಮೆಂಟ್ಗಾಗಿ ಇದೆ. ಈ ಗ್ರೀನ್ ತಾರಮ್ಮ ಮಂತ್ರನ ಹೇಗೆ ಚಾಂಟ್ ಮಾಡಬೇಕು ಅಂತಂದರೆ, ಒಂದು ಯಾವುದಾದ್ರೂ ಪ್ರಶಾಂತವಾದ ಸ್ಥಳದಲ್ಲಿ, ಅಂದರೆ ನಿಮಗೆ ಯಾರು ತೊಂದರೆ ಕೊಡಬಾರ್ದು, ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನೀವು ಈ ಮಂತ್ರನ ಚಾಂಟ್ ಮಾಡ್ಬೋದು. ಇಲ್ಲ ಚಾಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಈ ಮಂತ್ರನ ಜಸ್ಟ್ ಕೇಳಬಹುದು. ನಾನೇ ಈ ಮಂತ್ರನ ಮುಂದೆ ವಿಡಿಯೋದಲ್ಲಿ ಚಾಂಟ್ ಮಾಡಿದ್ದೀನಿ. ಹಾಗೆ ನೀವು ಈ ವಿಡಿಯೋನ ಡೌನ್ಲೋಡ್ ಕೂಡ ಮಾಡಿಕೊಂಡು ನಿಮಗೆ ಯಾವಾಗ ಕೇಳಬೇಕು ಅಂತ ಫೀಲ್ ಆಗುತ್ತೋ ಆವಾಗ ನೀವು ಈ ಮಂತ್ರನ ಕೇಳ್ಬೋದು, ಇಲ್ಲ ಚಾಂಟ್ ಕೂಡ ಮಾಡಬಹುದು. ಹಾಗೆ ನೀವು ಒಂದು ಸಲ ಚಾಂಟ್ ಮಾಡೋದಕ್ಕೆ ಕೂತ್ಕೊಂಡ್ರೆ ನಿಮಗೆ ಯಾವುದೇ ಕಾಲ್ ಪಿಕ್ ಮಾಡೋದಾಗಿರ್ಬೋದು ಅಥವಾ ಯಾರಾದರೂ ಬಂದು ನಿಮಗೆ ಮಾತಾಡ್ಸೋದಾಗಿರ್ಬೋದು, ಈ ಥರ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು. ಓಕೆ, ನೀವು ಈ ಮಂತ್ರನ ಚಾಂಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ನೀವು ಆಲ್ರೆಡಿ ಫೀಲ್ ಮಾಡಬೇಕಾಗತ್ತೆ. ಫೀಲ್ ಮಾಡ್ತಾ ನೀವು ಈ ಮಂತ್ರನ ಚಾಂಟ್ ಮಾಡಬಹುದು. ಹಾಗೆ ಈ ಮಂತ್ರದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ್ಯಾವ ವಿಶ್ನ ಫುಲ್ಫಿಲ್ಮೆಂಟ್ ಮಾಡ್ಕೋಬೋದು ಅಂತ ಕೇಳಿದರೆ, ಈ ಮಂತ್ರನ ಎನಿ ವಿಶ್, ನಿಮ್ಮ ಯಾವುದೇ ವಿಶ್ ಆಗಿರಲಿ, ಜಾಬ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ನೀವು ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಸ್ಕಿನ್ ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ನೀವು ಮ್ಯಾರೇಜ್ ಆಗಬೇಕು ಅಂತ ಇದ್ದರೆ ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಈ ಮಂತ್ರನ ಚಾಂಟ್ ಮಾಡ್ಬೋದು. ಹಾಗೆ ನಿಮಗೆ ಜಾಬಲ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬೇಕಾಗಿದೆ ಅಂತ ಕೇಳಿದರೆ ಅದಕ್ಕೂ ಕೂಡ ಈ ಮಂತ್ರನ ಚಾಂಟ್ ಮಾಡ್ಬೋದು. ಇಲ್ಲ ನಿಮಗೆ ಯಾವುದಾದ್ರೂ ದುಡ್ಡು ಬರೋದಿದೆ ಅಂತ ಕೇಳಿದರೆ ಅದಕ್ಕೂ ನೀವು ಈ ಮಂತ್ರನ ಚಾಂಟ್ ಮಾಡ್ಬೋದು. ಆ್ಯಂಡ್ ಹೆಲ್ತ್, ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಅದಕ್ಕೂ ನೀವು ಈ ಮಂತ್ರನ ಚಾಂಟ್ ಮಾಡ್ಬೋದು. ಆ್ಯಂಡ್ ಈ ಮಂತ್ರ ಕೇಳೋದ್ರಿಂದಾಗಲಿ ಆ್ಯಂಡ್ ಚಾಂಟ್ ಮಾಡೋದ್ರಿಂದಾಗಲಿ ನಿಮ್ಮ 7 ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಏನೇನು ಬ್ಲ್ಯಾಕೇಜಸ್ ಇದ್ದಾವಲ್ಲ, ಸೊ ಅವೆಲ್ಲ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಮಂತ್ರ. ಆ್ಯಂಡ್ ಈ ಮಂತ್ರ ನಿಮ್ಮ ನೆಗೆಟಿವಿಟಿನ ತೆಗೆದುಹಾಕಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಈ ಮಂತ್ರದಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ ಆ್ಯಂಡ್ ನನ್ನ ತುಂಬ ವಿಶ್ಗಳು ಫುಲ್ಫಿಲ್ ಆಗಿದೆ. ಹಾಗಾಗಿ ಗ್ರೀನ್ ತಾರಮ್ಮ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಶ್ ಫುಲ್ಫಿಲ್ ಆದ ಹಾಗೆಯೇ ನಿಮ್ಮ ವಿಶ್ ಕೂಡ ಫುಲ್ಫಿಲ್ ಆಗಲಿ ಅಂತ ನಾನು ಗ್ರೀನ್ ತಾರಮ್ಮ ಹತ್ರ ಪ್ರೇ ಮಾಡ್ತೀನಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಂ ತಾರೆ ತೂರೆ ಸೋಹ, 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 ಓಂ ತಾರೆ
सोहा। ओम तारे तू रे 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 सोहा।